ಭಕ್ತಿದ ಪೂಜೆ ಶಿವ ಪಾರ್ವತಿಗೆ ನಿತ್ಯಲ ಸೊಗಿಪುವೆ ಶರಣಾದೆ ಸ್ವಾಮಿ ಶರಣಾದೆ ಭಕ್ತಿದ ಪೂಜೆ ಶಿವ ಪಾರ್ವತಿಗೆ ನಿತ್ಯಲ ಸೊಗಿಪುವೆ ಶರಣಾದಿ ನಿತ್ಯದ ಜೋಗಿ ಪುವೆ ಶರಣಾದಿ ಸ್ವಾಮಿ ನಿತ್ಯದ ಜೋಗಿ ಪುವೆ ಶರಣಾದಿ ಕರುಣೆ ತೋಜಾನೆ ಸ್ವಾಮಿ ಕರುಣೆ ತೋಜಾನೆ ಭಕ್ತಿಯನ್ನ ಉಡಲಿನ ಆಸೆ ಭಕ್ತಿಯನ್ನ ಉಡಲಿನ ಆಸೆ ದಾದನಿದ್ದೆ ಪನೋಡಿನ ಸ್ವಾಮಿ ಭಕ್ತಿಯನ್ನ ಉಡಲಿನ ಆಸೆ ದಾದನಿದ್ದೆ ಪನೋಡಿನ ಸ್ವಾಮಿ ಸಂತಾನ ಭಾಗ್ಯದ ದಯದೋ ಜಾಲೆ ಸಂತಾನ ಭಾಗ್ಯದ ದಯದೋ ಜಾಲೆ ಸುಖಿ ಭುವಿ ಶರಣಾದೆ ಸ್ವಾಮಿ ದರ್ಶನ ತೋ ಜಾಲೆ ಸ್ವಾಮಿ ದರ್ಶನ ತೋ ಜಾಲೆ ಸ್ವಾಮಿ ದರ್ಶನ ತೋ ಜಾಲೆ ನೀನು ಬರದಂತೆ ಕಾದೋಲಿದ್ದೆ ಏಪರೆಯನ್ನು ಬೇರೆದಾದ ಬಂದೆ ದೇವರನ್ನ ಕೊಡಲೇಬಹುದು ದೇವರನ್ನ ಪೂಜೆನ ಮನಸಾರ ಮಕ್ಕಳ ವೇದ ಸಂತೋಷ ಅನ್ನದಾದ ಮಕ್ಕಳು ಬಂದೆ ಮದುವೆ ಆದ ವೇದು ದಿನ ಗಂಡುಕೊಂಡು ದಿನದೆರಡು ವರ್ಷ ಕರೀತು ಆದ ಒಂಜಿ ಬಾಲ ಉಳ್ಪತ್ತಿನ ಆಸೆ ದೇವರಿಗೆ ಕೇಳೋದಿದ್ದೆ ಸ್ವಾಮಿ ಇಂಕು ಬಾಲಾಪನಂಚಿನ ಯೋಗ ಇದ್ದದಾನ ತೋಟಿಗೆ ಸ್ವಾಮಿ ಪುಣ್ಯವತಿ ಸ್ವಾಮಿ ಎದ್ದು ಪುರ್ತುಕು ತೂಂಡಲ ಗುಂಡತಲ ಇದು ದೀಪ ಬುದ್ಧವನಲ್ಲ ಮುತ್ತುಬತ್ತಿ ದೀಪನಲ್ಲಂದು ಏನೇನು ಉದ್ಯೋಗ ಆತಕೊಂಡು ಮಾರ್ಬೇಡಿ ಲೆಕ್ಕೊಡ್ದು ಹೆಚ್ಚಿಗೆ ದೇವರೇನು ನಮ್ಮುಳ್ಳ ಫಲ ದಿಕ್ಕುಜಿ ಆಂಡ ಆತ್ಮತೃಪ್ತಿಗೆ ಮಾಡಾತ ನಮ್ಮ ಎತ್ತಲ ದೇವರೇಟ ನಟ್ಟೊಳಿ ಫಲಪುರ್ಲಿ ಎಂದು ಕೇಳೊಳಿ ಪ್ರಯತ್ನ ನಮ್ಮ ಫಲಪುರ್ಪುನ ದೇವರೇ ಮೂಜಿ ದಿನದ ಬದುಕಡು ಒಂಜಿ ದಿನ ತಯ್ಯರ ಒಂಜಿ ದಿನ ಪುತ್ಯರ ಒರಿ ದಿನ ಒಂಜಿ ದಿನೊಟ್ಟು ಏತು ಕಾಲವರಿಲ್ಲ ಒಂಜೇ ದಿನ ಒಂದು ತೀರ್ಮಾನ ಮಾಡ್ತಿದ್ದೇವೆ ಎರಡಂಗೆ ಪಾತಿರ ಪನ್ನೋಡ 5 ವರ್ಷ ಕರೆದುಕೊಂಡು ನಂಗೆ ಮದಿಮೆ ಆದ ಅದನ್ನೋ ಮುರಣೆಯ ಕರೀಲೆ ಕಾಂಡು ಪುತ್ರ ಸಂತಾನ ನಂಗೆ ಕಾಯ್ದು ಪನ್ಪಣಂಚಿನ ವೆದ್ದೆ ನಿನ್ನ ಜೀವನಡು ದಿನೊಡ್ತು ದಿನ ಹೆಚ್ಚಿಗೆ ಅವನೊಂದಲ್ಲ ಎಂಟು ಗೊತ್ತುಂಡು ಇಂದುವೇ ಪಾತ್ರ ಎತ್ತೋ ಸತ್ಯಾನ ಕೇಂಡೆ ಅಣ್ಣ ನಿನ್ನಡಲ್ಲಿ ಪಾತ್ರೆಯನ್ನು ಪನ್ನೋಡ ನಿಕ್ಕೆ ಬೇಜಾರಾಪು ಎಂದು ಒಂದು ಪಾತ್ರೆ ನಡಪನ್ನೆ ನಾನು ಸತ್ಯ ಅಂಚಿನಲ್ಲಿ ನಿಕ್ಕೆ ತಿಳಿಪಂಡೆ ಬೇಜಾರಾಪು ವಿಚಾರ ಬಂತು ಬಂದರೆ ವಿಶ್ವಾಸ ದೋಷ ನಿನ್ನತ್ತೆ ಎನ್ನ ದೋಷ ಸತ್ಯ ಸತ್ಯ ಬೇತದಾಲಕ್ಕೇನೋಚಿ ದೇವರಿಗೆ ಮನಸ್ಸುಂಡು ನಂಡ ದೇವರ ಪ್ರಸಾದ ಕೊರಡೊಂದು ತೀರ್ಮಾನ ಮತ್ತದಿದ್ದೇವೆ ನಂಡ ಹೆಕ್ಲೆಂಕ್ಲ ಜೋಕುಲ ಹಾಕೊಂಡವ ದಾನ ಗೊತ್ತಿಚ್ಚಿ ಅವು ಆರುಪಗಳ ಪ್ರಸಾದನ ದಾನ ಅಂಚಂದ್ರೆ ಏನಂತ ನಿಕ್ಕೆ ಜೋಕುಲ ಹಾಕಿ ಸತ್ಯ ಬೇಜಾರು ಮಾಡ್ಕೊಡ್ಚಿ ಅಂಡ ದೇವರೇನು ಏಪಲ ಪೂಜೆ ಮಾಡ್ಕೊಂಡು ಕೈ ಬಿಡೋಚಿ ಪೂಜೆ ಮಲ್ತೊಂದಿಪ್ಪು ಕುರುಡು ನಂದಾನಿಗೆ ದಾನೆ ಅವಳು ಪನ್ನ ತುಂಬು ಕುತ್ತಿಲ ಚಿಗುಳ್ದುಗೆ ಅನ್ನು ಪನ್ಪುಣೆ ನನ್ನ ಮುಖ್ಯ ಅಂತ ತುಂಬ ದೇವರ ನಮಗೆ ಬಾರದಿದ್ದೆ ಹೋಯ್ ಬಲ್ಲ ಜೀವನದ ಸಂಕಟಗಳು ಕೂಡಲಕಾಯ ಇದಕ್ಕೆ ಮದ್ವೆ ಆದ ವರ್ಷ 5 ಕಡಿನಂತ ಅಂದ ಪಚ್ಚಿ ಮುನ್ನೆ ಮುರಣಿ ಚಪ್ಪಲ ಮದ್ವೆನ ಮಾಡ್ಕೊಬಿಟ್ಟು ವರ್ಷ 5 ಕಡಿನಲ್ಲ ಸಂಸಾರದ ಪುಡಿ ಅವೇ ಎತ್ತೆಯಾಗಿ ಬರೋದು ಹೇಗೆ ಗೊತ್ತಿಲ್ಲ
ತನ್ನ ಅಮ್ಮೇರ್ನ ಋಣನ ತಂದವನು ಕೇವಲ ನಿನ್ನ ಕುರಿತಿಗೆ ಬಾಧೆ ಮಾಡ ಹೆಣ್ಣಮ್ಮೇರ್ನ ಋಣನ ತಂದವನು ಈ ಅಚ್ಚಲ್ಲಿ ಹೆಣ್ಣ ಋಣ ತಂದವನನ್ನ ನಿನ್ನಡು ಕುರಿತಿನ ಬಾಧೆಗೆ ಮಾತ್ರ ಋಣ ಭಾಗವಂತನಿಗೆ ದೇವರ ಮತ್ತೆ ಬರಕ್ಕೆ ಬಂದೆ ಏತು ನಂಬುದನ್ನ ಈಗ ಗೊತ್ತು ಅಂತೂ ಯಾರು ದೇವರ ನಮ್ಮೊಂದೇ ಇರ್ತೇಪ್ಪ ನನ್ನೊಂದೇ ಇರ್ತೇನೆ ಇವರೇ ನಿನ್ನ ಮಗ ಸಂತಾನದ ಭಾಗ್ಯ ಕೊಡ್ತೇನೆ ಅದು ಆತ್ಮ ಯಾರು ತೀರ್ಮಾನ ಮಾಡ್ತಾರೆ ಈ ರೀತಿ ಸಂಸಾರ ತಿಳಿದ ಇಡ್ಲಕ್ಕೆ ಏನೊಂದು ಬರ್ತದೆ ಅವು ಬೇರೆರಡು ಆಪದಿ ಬಂದು ಎಡಾಣೆ ಗೊತ್ತು ಕೊಡದು ಯಾರು ನೀವು ಬೇಕಾದ ಪುಣ್ಯವತಿ ಈ ಅರಮನೆಗೆ ತಿಲಕನೆ ಈ ಅಲೋಚಿಕೊಂಡ ಮದ್ಮೆ ಅವರು ಒಂದು ಚಿನ್ನಪ್ಪ ಅಂತ ಸೇವೆ ಈರಾದ ಈರಿನ ಮಕ್ಕಳಿಗೆ ಈ ಪಾತ್ರ ಅಪ್ಪಾಜಿ ಒಡನೆ ನಾನು ಕಣ್ಣಲ್ಲಿ ಚೆಲ್ಲಪ್ಪಾಜಿ ಪಾಪ ಬರಂದೀರಿಗೆ ಒಂದು ಪೊಣ್ಣನ್ನು ಕೊಡುತ್ತದೆ ಮತ್ತೆ ಅವನ ಮದಿನಾಯೇ ಐನ ತಂದು ಮಾತ್ರ ಸಂತೋಷ ಪಡೆಯಿರಿ ಜೋಕುಲ ಆಪದಿ ಬಂದ್ಬಿಡಂತಿನ ಕಾರಣ ನೋಡ್ತದೆ ನನ್ನಂಜು ಪೊಣ್ಣನ ಮದಿನಾಲ ನೀರು ಬಂಡರ ರಂಡ ಬುಕ್ಕೊಂಜಿ ಪೊಣ್ಣನ್ನು ಕೈಪತ್ತನಂಚಿನ ನರಮಣಿ ಅಪ್ಪಾಜಿ ಏಕಪತಿ ವರ್ತಸ್ತೆ ಎಂದು ನಾನು ಮಂಜೆ ಪಾತ್ರ ಬಂಡದಿದ್ದೆ ರಾಮದೇವರ ಆದರ್ಶ ಅಂತೆ ಅಂಚ ನೀರು ಮೊಬೆ ಪಾತ್ರ ಪಡಲೆ ಈ ಮದಿಮೆ ಮಾತ್ರ ಮಾಮೂಲು ಮದ ನನ್ನ ಪಾತ್ರ ಪಣೋಟಿ ತಮ್ಮ ಇರದ ಕಾರು ಬರ್ತೇನೆ ಅಂಚದು ದಶರಥೆ ಆಸಾದಿ ಬರ್ತೀರ ಮನೆಗೆ ಅವು ಮಾತೆಲ್ಲ ಅಂಚನೆ ಎಂದು ನೇರ ಅಪ್ಪಾಜಿರೇ ಮದುವೆ ಆವಡು ದಯ ಗೊತ್ತದ ಈ ವಂಶ ಬೆಳಗೊಡಂಗ ಈ ಅರಮಣಕ್ಕೆ ನಲ್ಲ ಬೆಳಗೊಡಂಗ ಅವು ನಿನ್ನ ಬಾಲ್ಯನ ಮಾತ್ರ ಸಾಧ್ಯ ಐಕಬೋಡದೆ ಈಗ ಮದ್ವೆ ಆವಡ್ತಂದ್ರೆ ಎಲ್ಲ ಅಪ್ಪಾಜಿ ಹಿರಿಯನನು ಓಡಿಗೆ ಪೋಲ ಬಂದೆ ಓಡನೆ ನೋಡಿ ಕೆಲ್ಲೆ ಆಂಡಲ ಅಪ್ಪಾಜಿ ಒಂದೇ ಒಂದು ಪಾತ್ರ ಬಂದೆ ಯಾರೋ ನಾನೊಂದು ಮದುವೆ ಆಪಜಿ 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 ಈತನ ನೀರು ಮಣ್ಣಿನ ಒಯ್ಯಲು ಆಪಜಿ ಅಂತ ಹೇಳಿ ಬಂದಕ್ಕೆ ಈ ಕಟಲು ಇರ್ತಾರದ ಬಂದೆ ಯಾನ ಮದುವೆ ಆಪಜಿ 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 ಈ ಅರಮನೆ ನಾಳೆಗಳು ವಂಶಾವತಾರವನ್ನು ಚೆಂದ ನನಗೆ ಮದ್ಮೇಲೆ ಬಂದಾಗ ತೀರ್ಮಾನ ನಿನ್ನ ಮುಂಚೆ ನಾನು ರಾಮನ ಆದರ್ಶ ಬಂದ್ರೆ ನಾನು ಒಟ್ಟಿಗೆ ಮದ್ವೆ ಹಾಕ್ತೀನಿ ನನ್ನೊಂದಿಗೆ ಖಂಡನೆ ಹೋಗುವೆ ಮದ್ವೆ ಆಗುವ ಒಂದೊಂದಲ್ಲ ಹೆಣ್ಣನ್ನು ಸಪತೊಂದು ಬೇಟದಾಲ ಈಗ ನನಗೆ ಗಡು ಬರ್ತೇನೆ ಹಾಗೆ ಆಗಿ ತಿಂಗಳು ವರ್ಷದ ಅರ್ಧ ತಿಂಗಳು ಪೊನ್ನನ್ನು ತುದಿ ಮದುವೆ ಆಗುದು ಏನಾಡು ದೂರಿನ ಆಡು ಅತ್ರ ಪಾಪದ ಜೀವನ ನೆಂಚಿನ ಆಡು ಅಂತೂ ಅನ್ನ ಗುಣ ಎತ್ತೆತ್ತಿ ನಾನು ಆ ಪೊನ್ನನು ಮದ್ವೆ ಆವಡು ಆವಡು ದುರಂತ ಜೀವನ ಆದುಕೊಂಡೆ ನಾವು ಅಪ್ಪಾಜಿ ಬಣ್ಣನ ಮಾತ್ರ ದೇವರಿನ ಮಾತಾದ ಎಲ್ಲ ಸರಿಟ್ಟು ತುಂಬುದು ಆ ಬೇರೆ ಮಾತೇನೆ ಅದು ಇಲ್ಲಿ ಕನಕ ಎಲ್ಲ ಜೀವನ ಗಿಂಚಿತ್ತಲ ಹೋಗಿ ತರದ ಮಲ್ಪಡು ಏನೇನ ಪನಡು ಓಡಿದ ಪೌಡು ಜನವರಿ ಹೆಚ್ಚಿನ ಏನು ಹೆಚ್ಚಿನ ಗುಳಿಪುಟ್ಟ ನಾನು ಉನ್ನತ ಜೋರು ಹೆಚ್ಚಿನ ವಿಷಯ ಯಾರಲ್ಲಿ ಒಳ್ಳೆ ಕಾಡಿಗೆ ಹೋದ್ರೆ ಇದೆಲ್ಲ ಸೈತದೆ ಮಾರೆ ಗೊತ್ತು ನನಗೆ ಅಪ್ಪಾಜಿ ಎಂಚಿನ ಮಂಡ್ಯ ಗೊತ್ತದ ನಿಕ್ಕು ಗೊತ್ತುಂಡು ಎಂಕು ಗೊತ್ತುಂಡು ಈ ಸತ್ಯ ಎಂಚಿನ ಅಂದು ಆಗ ನನಗೆ ಮದುವೆ ಅವಳು ಮಂಡ್ಯ ನಮ್ಗೆ ಮಂಡ್ಯರ ಈಗ ನನ್ನ ಮತ್ತೆ ಆವಡತ್ತ ಅವ ಅಪ್ಪಾಜಿನ ಮದ್ವೆ ಅವರಿದ್ದ ಗುಡೇ ನಿನ್ ಬಂದು ನೀರಿ ಹೀರೆ ಉತ್ತರ ಇದು ಯಾರ ಸುರುಳಿನ ಮಂಡ್ಯ ಅಂಡ ಇದು ನಾನೇ ಪುತ್ರ ಸಂತಾನ ಅವಳು ಮಂಡ ನನಗೆ ಮದುವೆ ಅವಳು ಆಯ್ತು ರಾಮದೇವನ ಆದರ್ಶ ಬಗ್ಗೆ ಎಂಟಿನ ಪಡ ಆಚೆ ತಿಂಗಳ ಮದುವೆ ಅವಳು 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 ಆಪಜಿ ಆಪಜಿ ಆಪಜಿ
ಪಂಡರ ಯಾರು ಮಾಡ್ದೆ ಈಗ ಈಗ ಮಂಡೆ ಐತೆ ಮಲ್ಕೊಂಡ್ಚನ್ನ ಆಗಿ ತಿಂಗೋಲತ್ತ ಐನಾರು ತಿಂಗಳು ಬುಕ್ಕ ಯೋಚನೆ ಆಗ್ಬೋದು ಐನಾರು ತಿಂಗಳು ಬಾರ್ ಎಂಟು ಸುರುಟಲ್ಲಿ ಕೋರಿ ಕಟ್ಟ ಬುಕ್ಕೆ ಮುಚ್ಚಿದೆ ನಾನು ಪುನಃ ಮಂಡೆ ಐತೆ ಅಲ್ಕೊಡ್ತೀನಿ ಎಂಚಿನ ಸಂತಕ್ಕೆ ವಿಷಯ ಆಗಿ ತಿಂಗಳು ಈ ಮಗ್ನೆ ಅವಳು ಅಂದ್ರೆ ಬೇಟ ಮಗ್ನೆ ಅವಳು ಸಂತಾನ ಕೊಡದು ಈ ಬೇಟ ಮಗ್ನೆ ಅವಳು ಉದಾಹರಣೆ ಪಾತ್ರ ಆಗಿ ತಿಂಗಳು ಊಟ ದಾದಾಪುಂಡ ಈ ಇಲ್ಲದ ಉಲಾಯ ಇಟ್ಟಿಲ್ಲ ನೀರೇನು ಆರ್ತೂಪೆ ಅಪ್ಪದ ನೆನಪು ಮುಂದೆ ಕೂಡ ವಿಷಯ ಮಗ್ಗೆ ಮದ್ನೆ ಪಾಪೆ ಆಪಿಗೆ ಐದು ವಿಷಯ ತಿಂತೀರಿ ಅವನು ಈಗ ಅರೆಂಟು ಉಂಟಾಗಲ್ಲ ಅಪ್ಪದಿಗೆ ಬೇಜಾರಾಪನದಲ್ಲ ಅಂತ ಮಂಡೆ ಐತೆ ಈ ಮಂಡೆ ಬೆಟ್ಟ ಆಪಣ ಇಲ್ಲಿ ಉಲಾಯ ಇಟ್ಟಿಲ್ಲ ಐತೆ ಆಗಿ ತಿಂಗಳು ಈಗ ಬರ್ದೇನೆ ಬನ್ನಿ ಸಿದ್ಧ ಇತ್ತು ಓಟಿಗೆ ಪೋಪುನ ಮಾರಿ ಕೊಡೆ ಹೋಗು ಇಲ್ಲ ರಡ್ಡ ಇರೋಂತಲ್ಲಿ ಪಕ್ಕ ಕೊಡೆ ಹೋಗ್ರೆ ರಡ್ಡ ದಿನತ್ತೆ ಏನೆಲ್ಲ ಇಲ್ಲಡೆ ಹೋಗ್ಬಿಡೋದಕ್ಕೆ ನಮ್ಮ ತಿರ್ಗಾರ ಹೋಯ್ ತಿರ್ಕೊಂಡು ಆಗಿ ತಿಂಗಳು ಇದೆ ಅರಮನೆಗೆ ಬರೆಯರೆ ಅಂದ ಕಡಲು ಮುರ್ಕ ಕಡಲು ಹೋಯಿನದನ್ನು ಮುರುಕುದಿಲ್ಲ ನಂಗೆ ಮೀನೇ ಗೊತ್ತಿಕ್ಕೆ ಮಾರೆ ನೀರಿಗೆ ಬೂರ್ನೆ ಇರ್ಬೇಕು ತನ್ನಾತಿಗೆ ಮೀನ್ ನೋಡಿ ಮೀನರ ಮತ್ತೆ ಕಾಲ ಬರೆಯಲ್ಲ ಜೀವದ ಮಕ್ಕಳು ಅಂದು ನಮಗೆ ಸಂಗತಿ ಕಡಲು ಹೋಗ ಕಡಲ ಬಚ್ಚಿ ನಾವು ಕಾಫಿ ಹೋಗಿ ಕಾಸಿಕೊಂಡು ಅವು ಇರ್ತದೆ ಅವನಲ್ಲ ತಡವು ನಾವು ಮಾಂತ ಬುಡಿ ಬಿಡ್ಕೋಬಹುದು ತೀರ್ಥ ಕೂಡ ಬಿಡ್ತಾರೆ ಈಗ ಸುಲಭ ಮಲ್ಕೊಡ ಬೇಲೆಗಾದ ಆದಿ ತಿಂಗಳು ಯಾರೇ ತಂದು ಬೈರೇನೆ ಕಡಲದ ಬರೀಯೇ పోయి ಈ ಪ್ರಶಾಂತವಾದ ವಾತಾವರಣ ಕೂಡಗ ವಾತಾವರಣ ಕೂಡಗ ನಮಗೆ ಈ ಬದಲಾವಣೆ ಸಣ್ಣದ ಬೇಟೆ ಅವನು ಕೂಡ ಮಾನಸಿಕವಾಗಿ ನೆಮ್ಮದಿ ನಮಗೆ ಈ ಒಂದೇ ಜನ ಕೂಡ ಅವೇ ವಿಷಯ ಅಂತ ಆಯ್ತು ನಮ್ಮ ದಿನೋದಿನ ಈ ಜನಪ್ರಿಯ ತಗೊಂಡು ಕೂಡ ಖುಷಿ ಆಗ್ತದೆ ಇದ ಮುಲ್ಪದ ಇಂಚ ಕಡಲ ಬೈದಾಗ ಇಂಚ ಅದನ್ನ ಬೇರೆ ಇಂಚ ಅಪ್ಪ ಅರಮನೆ ತಗೊಂತ ಮದ ಕೂಡ ಮುಂಚೆನೆ ಆಗಿದೆ ಅಂತ ಕುಡಿದು ತಿರ್ತಾನೆ ಮನಸ್ಸಿಗೆ ಗೋಯಿನಾಳು ಮನಸ್ಸು ಎಲ್ಲ ಕೊಡ್ತಿದ್ದೀರಿ ಊರೆಲ್ಲ ನನಗೆ ವ್ಯವಸ್ಥೆ ಹಾಕೊಂಡು ಗೋಯಿನವಳು ನಮಕ್ ದುರುತ ಒಂದು ಮನಸ್ಸು ಎಲ್ಲ ಕೊಡ್ತೇವೆ ఒక ನಮ್ಮ ತಿರುಪುನೇ ತುಂಡೆ ಎಲ್ಲ ಕೊರೆ ಗೊತ್ತಾಗ್ರಿ ಐದು ಪಡಕ್ಕೆ ಕಾಲ ನಾನು ಹೆಚ್ಚಾಗ್ಬೋದು ಓಲಾಂಡ ಒಂದು ದಿನ ತಗೊಂಡ ಇನ್ನು ಒಂದಿನ ಅವನ್ನೆಲ್ಲ ಉಂಟು ನೋಡ್ತೀನಿ ಕೊಡ್ತೀನಿ ಬದಲಾವಣೆ ದಿನ ಬೇಗ ಬೇಗ ಇಲ್ಲಿಗೆ ಹೋದಲ್ಲ ಆದಿ ತಿಂಗಳು ಓಡಾಡು ಅಪ್ಪ ಬದಲಾವಣೆ ಅಂತ ಈಗ ಅವಳ ಉತ್ತರ ಸರಿಯಾಗಿ ಶ್ರೀಕಾಂತರ ಬದುಕಿಂಚ ಆಪಣವನ್ನು ತಾಯಿಗಿಂಚಾದಬೋಡು ಎನ್ನ ಅಪ್ಪಾಜಿನಿ ಸೆರೆಮನೆಟ್ ಮಾಡುವೆ ಅಂಚ ನನ್ನ ಅಡಕ್ಕಿನಂತೆ ಈ ಮಗೆ ಮಕ್ಕಳು ಅಂಚಿನ ಪಗೆನೆ ಸಾಧನೆ ಮಕ್ಕಳು ಪಗೆಯನ್ನು ಊಟಾಡು ನನ್ನ ದಾನ ಅಂತ ಬರಲಿ ನಾನು ಗೋವು ಯೋಚನೆ ಮಾಡ್ತೇನೆ ಅವು ಮಾತ ನಿರ್ಮಲ ಒಂದುಂಡು ಆ ಪುಣ್ಯವತಿ ಪಡೆಯಲು ದುಬ್ಬುವಣಗ ಬಟ್ಟೆ ಬಲಕ್ಕೆ ಕೈಕು ದಿಕ್ಕಿ ನಾವು ಬಾಯಿಗೆ ದಿಕ್ಕಿಸಿ ಹಾಳಾದುಕೊಂಡು ಜನಮಕ್ಕಳಿನ ಮಣ್ಣೆ ಮಣ್ಣೆ ಆಟಾಡುವುದು ಅರಮನೆಗೆ ನಾನು ಅದಕ್ಕೆ ದೂರು ಕೊಯ್ಯ ಅಲ್ಪಲೆಯನ್ನು ಬೇಲೆ ಬೀಚಿಸಿ ಉಡುವೆನ ಮಕ್ಕಳೇನು ಹೋಗ ತಪ್ಪುಗೆ ಏಪಲ ನೋಡೋದು ಅವರೊಂದುಂಡು ಏಪ ಸಂದಾಯ್ತ ಮಕ್ಕಳು ಕಾತೊಂದಲೇ ಇತ್ತೆ ಒಂದು ಅರ್ಥ ಮಾಡದಿಕ್ಕಿದ್ದು ಅವರು ಅಮ್ಮೆ ಮಗೆ ದಾನ ಪಾತಿರಲ್ಲರಿಗೆ ಇಚ್ಚಿನ ಇಲ್ಲಿದ್ದಾರೆ ಅಂತ ಹೇಳ್ತದಲ್ಲ ಒಂದು ಎಡ್ಡೆ ಸಾಧಿ ಅಪ್ಪಣ್ಣ ಯಾನ ನಂಚಿನ ದೇವರಿಯನ್ನು ತಿರಡು ಉಳ್ಳೇರುವಣ ನಾವು ಎಂಗಿ ತಕ್ಕಾಲ್ಕೊಂಡು ಗಣ ಮಲ್ಪುಣದಾಯಿ ಕೆಂಚಾಣ ರಮ್ಮ ಅಂತದ್ದು ಆ ಪರತೆ ಕೈಗೆ ಸಿಕ್ಕೇ ನಾಡು ಚೇರ್ನೆ ಪಕ್ಕವ ಯಾರ ಮರಡು ಪರಾಬಿ ఆయన ఇంచిన పక్కతూ ఉండే సుర్రు మొక్కనట్టుకి సేరుండే
ಆಂಟಿದ ಶ್ರೀಕಾಂತ್ ಮತ್ತೆ ನೆನಪು ನನ್ನ ಸಂಬಂಧ ಕಡಲ ಕಡಲದ ಬರಿಯೇ ಅಂದ್ರೆ ನೀವು ಸೂಪಿನ ಮಂಟದ ಬಾಳೆ ಬರಿತೀರ ಎಂಕುಲು ಕಡಲ ಮತ್ತು ಒಂಜಿ ಸೌಂದರ್ಯಗಳನ್ನು ಒಂದು ಮನಸ್ಸು ಬಿಡ್ತಾರ ಬೇಜಾರ ಪರಿಹಾರ ಮಾಡೋದು ಐಕ್ಯವಾದ ಬೇಜಾರ ಯಾವ ಐಕ್ಯನಿದ್ದೆ ಇಕ್ಕಲು ಬಿದ್ದಾಡಿ ಕೆಲವರು ಮಾಡೋದಿಲ್ಲ ಅಂದ್ರೆ ಇಕ್ಕಲೊಟ್ಟಿಗೆ ಯಾವ ಬರ್ತಾರೆ ಎಂಕನೇ 2 ಜನ ಒಬ್ಬನೇ ಅರ್ಥನೇ ಜೀವನ್ನೇ ಯಾವ ಮನೆ ಕಟ್ತಾನೆ ಮೂರು ಅರಮನೆಯಲ್ಲಿ ಬೇರೆ ಮಾತಾಡ್ತಾರೆ ಇದು ಎಂಕಲೊಟ್ಟಿಗೆ ಈ ಬರೆಯ ವಿಧಾನ ನಿಜವಾದ ಬರ್ಪೆ ಈ ಬರ್ಪುನ ಅತ್ತೆ ನೀನು ದೇವರೇ ಅಂಚತ್ಯ ಯಾವ ನಟ್ಟನು ದೇವರ ಆತಿ ದೇವರೇ ಕಡಪುರಿಗೆ ನನ್ನ ನಿಕ್ಲಿನ ಒಟ್ಟಿಗೆ ಅನ್ಸುತ್ತೆ ದೇವರ ದಯ ಆಯ್ನಾತ್ ಬೇಗ ಯಾರು ಹೆಚ್ಚಾನು ಗೊತ್ತು ನಾವು ಜರುಗಿದಾಗ ಹೆಚ್ಚಾನು ಅಲ್ಲ ಚಿತ್ರದಾಗ ಮೆತ್ತಡು ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ಈಶ್ವರೇ ಮಿತಡು ಬ್ರಹ್ಮ ವಿಷ್ಣು
ఇంక ನೀನು ಹೋಗುತ್ತಲ್ಲ ಈ ಮುಟ್ಟಿಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಓಹೋ ಆದಿಮಾಯ ಆದಿಮಾಯ ಭದ್ರಾಡು ಮಾಯ ಆದಿಮಾಯ ಆದಿಮಾಯ ಆಗಿರ್ಬೋದು ಸೃಷ್ಟಿ ಮಧ್ಯ ಅಂಚಿನ ನಮ್ಮ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರ ಇದು ನಮ್ಗೆ ಏರಿಯಿಂದ ಅಂತ ಹೇಳುದು ಅದು ಏನು ಮಾತಾವು ಯಾಕೆ ಮನ ಮಾಡ್ತದೆ ಸೃಷ್ಟಿಗಂತೆ ಬ್ರಹ್ಮಿ ಏನ್ ಮಾಡಿದೆ ಇಲ್ಲ ಸೃಷ್ಟಿ ದಾನ ಆಗ್ತದೆ ನಾನು ದಾನ ಆಯ್ಕೆ ನಾನು ದಾನ ಮಾತಾಡಬಹುದು ಆಗ್ತದೆ ನೀರು ಸೃಷ್ಟಿ ಇದು ಬ್ರಹ್ಮದೇವಿ ಇದೆಯಾ ಬ್ರಹ್ಮದೇವಿ ಮುಖ ಇಲ್ಲ ಬಾರಿ ಮಾತಿಗೆ ತೆಗೆದೋದಿಲ್ಲ ಅಯ್ಯೇರಿ ನೀರು ಬ್ರಹ್ಮೆ ಅಲ್ಲಿ ನೀರು ನಾನು ಏನು ಗೊತ್ತಲ್ಲ ಏರಿ ಗುಡ್ಡಪ್ಪೆ ಗುಡ್ಡಪ್ಪೆ ಗೊತ್ತಲ್ಲ ಗುಡ್ಡದೇವಿ ಈಶ್ವರ ದೇವಿಯ ಭಾವಗಂಧ ಜಾತ್ರೆ ಎಂತ ಕೋಪ ಆಗ್ತದ ಎಂತ ಆಯ್ತಿಂದ ಲಯ ಕೋಪ ಭಕ್ತನಿಗೆ ಈಶ್ವರ ಲಯ ಅಂತಾರೆ ಅದನ್ನ ಆಯುಷ ಮುಚ್ಚಲು అంటే కొంచెం వచ్చిన నాలుగు వాటి నాగేశ అయ్యో పోతుంది సుందరి ನಮ್ಮ ಜೋಡಿ ಬಟ್ ಅಂತೆ ಮೂರು ಮೂರ್ತಿ ನಮ್ಮ ಮೂಜಿ ಮೂರ್ತಿ ಒಟ್ಟಿಗೆ ಕೊಡಲೋಡು ನಮ್ಮ ತಿರ್ಕೋಡು ತಿರ್ಕೋಡು ನಾನು ಮುನ್ಕೊಂಡು ತಿರ್ಕೊಂಡು ಮುನ್ಪತ್ತಿನ ದಾನ ಗಡಿಯನ್ನ ಗೊತ್ತು ಮುನ್ಪತ್ತಿನ ಮಂತ್ರಿ ಮಗಲು ಆ ಸುಮ್ಮನೆ ದಾನ ತಿರ್ಕೊಂಡು ನಮ್ಮ ಕೋಪಿನವು ಪೋಯಿನವು ಸ್ವಲ್ಪ ಒಡಿಯಗಳು ಕೊಡ್ತಾರೆ ಎಲ್ಲ ವ್ಯಾಪಾರ ಕೊಡ್ತಾರೆ ಅಂಗಡಿ ಅದೇನ ಕೊಡ್ತಿದ್ದಾರೆ ಅಂಚಬೋ ಸೀದ ಕೊಂಡ ಕಡಲ ದಿಕ್ಕೊಂಡು ಕಡಲ ಆಂಟು ಕಡಲ ಆಂಟಿ ಹೋದ ಅಲ್ಪ ಒಂದು ಜಾಸ್ತಿ ಕೂತರು ಮತ್ತೆ ಆ ಜಾತಿ ಐಕ್ಯದ ಹೋಗಿಲ್ಲ ಜಾನಿಸೆ ನಮ್ಮವ್ರದ್ದು ಓಡದ ಅಂಕಲ ಒಂಜಿ ವ್ಯವಸ್ಥೆ ಕೊಂಚ ಜನ ಉಂಟು మొక్కని ఆయన అనుకుంటే స్వామి జానాన్ని ఇచ్చి ఫోన్ లేదంటే ఆయన అదే పంపిణీ నాకు పరికరం ఎందుకు మనం ఇస్తే ఖర్చుకోడు అయిపోదండి ముందు కాలేజీ భయం ఉంటే వంగేరండి ನರಮನೆ ಒಗೇ ಗೋಜ ಅವು ದೇವೇರು ಆಯ್ತದೆ ಒಂದಂತೆ ಒಂದಂತೆ ಕೊಡ ಮನೆಗೆ ಇಲ್ಲ ಉಂಟು ನೀವು ಈ ಅಂದಾಜು ಮಂದಿ ವರಾನಿಗೆ ಒಂದು ಮಾಡೋದು ಹೋಯ್ತು ಒಂದು 4 ಜನ ಬರಾಗ ಒಂದು ಕಾಪು ನಾನು ಕೊಟ್ಟಿನ ಸಾಮಾನ್ಯ ಏರ್ಲ ಬಗೆರೆ ಯಾನ್ ಮುಗಿಯ ನನಗೆ 2 ಜನ ಜನ ಮಿತ್ರರಾಗ್ತದೆ ವಿಶ್ರಾಂತಿ ಮಾಡ ಹೀಗೆ ಬೇಟೆಯರ್ಲ ಬುಚ್ಚಿ ಅನ್ಕೊಂಡೆ ಬಗೆಮಣ್ಣಲ್ಲಿ ಅನ್ನೆಲ್ಲ ಒಟ್ಟಿಗೆ ಒಟ್ಟಿಗೆ ಹೋಗುದು ಬಗೆಮಣ್ಣಿನೆಲ್ಲ ಒಟ್ಟಿಗೆ ಒಟ್ಟಿಗೆ ಹೋಗುದು ಅವು ಎಂತ ಮನಸ್ಸು ಕೇಳ್ತಾ ಇಲ್ಲ ಅಲ್ಲ ಅವು ಮಣ್ಣಿಗೆ ಹೋಗತ್ತ ಅಂದ್ರೆ ಅವು ಕೊಂಚ ಬೇರೆ ಯಾರು ನಾಡು ಮಧ್ಯ ಆನಗ ಮಧ್ಯೋಡು ನಮ್ಮ ಸೇರ್ನ ಇನ್ನೊಂದು ಬೇರೆ ಯಾರು ಬಾಜಲೆ ಅಲೆ ಬೋಟ
ಪುನಃ ಬಿಳಿಬೋಡ ಬೇರ್ಬೋಡ ಎಂಚಿನ ಬೋರ್ಡು ಮತ್ತೆ ಬಚ್ಚಿ ಮಾಡ ಬೇರೆ ಬೋರ್ಡು ಬೇರ್ಬೋಡ ಬೇರೆಗಿಟ್ಟು ಜ್ಞಾನ ಅದನ್ನು ಪಾಡು ಅವು ಮತ್ತದ ಆಯ್ತು ಮಕ್ಕಳ ಬೇರೆ ಅವು ಪಾಡು ಕೊರಿಬೇಕ ಅಪ್ಪಿ ಪಾಡ್ಬೇಕು ಬರಿಬೇಕು ಅಡೇಗೆ ಇನ್ನು ಮಂದಿ ಬೂರು ಬೂರ್ನಲ್ಲಿ ಬಗ್ಗೆ ಇಂಕ್ಲಾನಿಕ್ ಒಂದು ಬೇಲೆ ರಾಜ್ಯ ಜನ ಗೊತ್ತಾಡ್ದಲ್ಲ ಆತು ಮಂತ್ರಿ ಹೇಳ್ಬೇಕು ಎತ್ತುಬೋದು ಆ ಗುಡ್ಚಿಗೆ ಇಟ್ಟಿನ ಸುಗೋದು ಏನು ಊರು ಉಳ್ದುಕೊಂಡು ಅಂತ ಅವಶ್ಯ ಅಂಚಿನ ಮಾಲಿಗೆ ಕಟ್ಟದ ಎಂಟು ಮಲ್ಲ ಇಲ್ಲ ಬಚ್ಚಿ ಅಣ್ಣ ಉಲ್ಲ ಬಚ್ಚಿ ಗೊತ್ತಾಯ್ತಾ ಒಂದು ಆನ ಮನೆಯ ಬಿಟ್ಟು ಮಾತಾಡ್ತಾರೆ ಆಂಧ್ರನಾಗ ಯಾರು ಮಾಡ್ಬೋದು ಮಂತ್ರಿ ನಮಗೆ ಬಂತು ಯಾರು ಹುಡುಗಿ ಮಾತಾಡ ಯಾರು ಇಲ್ಲಿ ಮುಟ್ಟೋಣ ಒಳ್ಳೆ ಬಂದು ಅನ್ಯಾಯ ಗೊತ್ತಾಯ್ತಾ ನನ್ನಲ್ಲಿ ಸಹಿತ ನಾನು ಯಾರು ಕಣ್ಣನೇ ಇಟ್ಕೊಂಡೆ ಅದೇ ಅನ್ಯಾಯ ಅಕ್ಕಳಿಂದ ಬೇರೆ ಬರ್ಬೋದು ಅನ್ಯಾಯ ಅಕ್ಕಳಿಗೆ ಯಾವ ಗುರು ಅನ್ಯಾಯ ಈಗ ನಮ್ಮ ಬೋಧಿ ಇದೆ ಎಕ್ಕಲೆಗಂಡಲ್ಲ ಲಾಗಿಂಡಲ್ಲ ಒಂದು ಬಳಿಕ ಬಂದ್ರೆ ಗೊತ್ತುಂಟು ಇದು ಅಕ್ಕಳು ಕೊಟ್ಟೆ ಅಂದ್ರೆ ನೀರು ಉಂಡ ನೀರು ಬರ್ತಾ ನೀರು ఒక కలుపు కడల మధ్య నీరు పడ్డప్పుడు కలుపు కలుపునే జల ఈ బేల మాత్రం ಎಂಟು ಬದುಕೊಡೋದು ಅಸಲು ನೀರಿನ ಮನಸ್ಸಿಗೆ ಹೆಚ್ಚಿನ ಅಂತ ಈ ಪಂಡಿಲೆ ಕಣ್ಣಿ ಮಧ್ಯ ಕಡಲ್ಲ ಅನಗ ಏನಾದ್ರು ಓಡಿ ಹಂಗೆ ಅಡಿಗೆ ಕಲ್ಲ ಕೊರಡು ಬಾಗಿಯದ ಸುದ್ದಿ ಮಲ್ಲ